ಗುಡ್ ಮಾರ್ನಿಂಗ್ ಬಂದಲೆ ಟೈಮ್ ಬರ್ತದೆ ಮೂಜಿ 21 ಯಾನು ಊರು ಬಿದಾರ್ತೆ ಸಿಂಗಲ್ ಡ್ರೈವತ್ತು ಎನ್ನೊಟ್ಟು ಮಹೇಶ್ವರಲ್ಲೇರ ಅರಣಿತ್ತೆ ಜಸ್ಟ್ ಒಂಜಿ 5 minutes ಪಿಕಪ್ ಮಲ್ಪಗ ಊರು ಪೋನಾಗ ಆನ್ ದ ವೇ ಎಕ್ಸಾಕ್ಟ್ಲಿ ಹಾಸನ ಅರ್ಥ 20 kilometers ಒಂಜಿ ಎಡ್ಡೆ ಒಂಜಿ ಪ್ರೇಕ್ಷಣೀಯ ಸ್ಪಾಟ್ ಉಂಡು ನಮ್ಮ ಆಡೆ ವಿಸಿಟ್ ಮಲ್ತದ ಅಲ್ಪತ ಒಂಜಿ ಹಿಸ್ಟ್ರಿನ ಐನೊಂಜಿ ಎಕ್ಸ್ಪ್ಲೋರ್ ಮಲ್ತದ ನಿಕ್ಲೆ ಇನಿ ತೋಪವೆ ಈ ವಿಡಿಯೋಡು ಸೊ ಮಸ್ಟ್ ನಿಕ್ಲೆ ಈ ವಿಡಿಯೋನ ವಾಚ್ ಮಲ್ಪ್ಲೆ ಅಪ್ ಟು ಎಂಡ್ ಸೊ ಮಸ್ತ್ ಇಂಟ್ರೆಸ್ಟಿಂಗ್ ಆತುಂಡು ಆ ಪ್ಲೇಸ್ ಸೊ ಯಾನಿತ್ತೆ ಬೆಂಗಳೂರ್ದು ಪಂಡ ವೈಟ್ ಫೀಲ್ಡ್ ಇರ್ತು ಬಿದಾರ್ದೆ ಬೆಂಗಳೂರು ಟು ಮಾರ್ನಿಂಗ್ ಡ್ರೈವ್ ಮಲ್ಪನ ಒಂಜಿ ಕ್ರೇಜಿಯೇ ಬೇರೆ ಫುಲ್ಲು ರೋಡ್ ಓಪನ್ ಇಪ್ಪುನು ಭಾರಿ ಖುಷಿ ಆ ಸ್ಪೀಡ್ ಬೋಂಡ ಹಾಕೊಳ್ಳಿ ಜಸ್ಟ್ ಪೊಲೀಸ್ನಾಗನ ಕೇರ್ಫುಲ್ ಇತ್ತು ನಾನು ಅವಲೊಂದು ಬೇರೆ ಬಲೆ ನಮ್ಮ ಮೈಸೂರಿಗೆ ಒಂಜಿ ಕಾಲ್ ಮಲ್ಪುಗ ಜನ 3 ಗಂಟೆ ಲಕ್ಕದ ಬಿದ್ದಾರ್ತು ರೆಡಿ ಇಪ್ಪೇವ ಅಂತಾನೆ ಎಂಕಂದು ಡೌಟೇ ಉಂಡು ಹಲೋ ದಾದಾ ಲಕ್ಕದಾರಣ್ಣ ಮಾರ್ನಿಂಗ್ ಈರು ಮುರಾಣಿ ದಾದ ಬನ್ನಿ ಕೋಡೆ ಏನ 3:35 ಟೈಮ್ ಐತಿತ್ತೆ ಇತ್ತೆ 3:35 ಬರ್ಪರದೇರ 3:35 ಬರ್ಪರತ್ತೀರ ಓ ಓಕೆ ಸರಿ ಪೂರ ರೆಕಾರ್ಡಿಂಗ್ ಪೂರ ಒಂದೈತೆ ತೂಕ ಏನು ಮೂಲು ಬಜ್ಜೆ ಇದಲ್ಲೊಂದಲ್ಲ ರೋಡ್ ಸರಿ ಸರಿ ಬೇಗ ಅಲ್ಲೇ ಅಂದೆ ಮೂಲ ಸರಿ ಬಲೆ ಗೊತ್ತಾನದ ಮಹೇಶರು ಇಂಚನೆ ಯಾರು ಒಂಜಿ 5-10 ನಿಮಿಷ ಲೇಟ್ ದಾರು ಲೇಟ್ ಕಮ್ಮರ್ ಮಹೇಶರು ಟೈಮ್ ಐತಿ 3:35 ಸೊ ತಿಕ್ಕಗ ನಮ್ಮ ಹಾಸನ ತಿಕ್ಕಗ ಹಾಸನ ಅರ್ಥ ನೆಕ್ಸ್ಟ್ ನಿಕ್ಲೆ ಕಂಟಿನ್ಯೂಸ್ ವೀಡಿಯೋ ಮಲ್ಲಿ ತೋಪವೆ ಎಂಚಿನ ಓಡೆ ಪೋದುಲ್ಲ ಆ ಪ್ಲೇಸದ ಹಿಸ್ಟ್ರಿ ಇದಾದ 8 kilometer ಆಪ್ನ ಹಾಸನ ಅರ್ದ ಬೆಂಗಳೂರು ಆಲ್ಮೋಸ್ಟ್ 200 kilometers ಆಪ್ನ ನಮ್ಮ ಕುಡ್ಲಾರ್ದು ಹೊತ್ತಿನ 180 kilometers ಆಪ್ನ ಬಟ್ ಕ್ಯೂರಿಯಾಸಿಟಿಗೋಸ್ಕರ ಏನು ಪಣೊಂದಿಜ್ಜಿ ಬಟ್ ಬಲೆ ತೋಪವೇನಿ ನಮಸ್ಕಾರ ಬಂದಲೆ ನಮ್ಮ ಇನ್ನಿ ಉಳ್ಳಾಯಿನಿ ಇತಿಹಾಸ ಪ್ರಸಿದ್ಧವಾಯಿನಂಚಿನ ನಮ್ಮ ಹಾಸನ ಜಿಲ್ಲೆಡೊಪ್ಪು ನಂಚಿನ ಹೊಯ್ಸಲರ್ನ ಕಾಲಡು ಈ ಶಿಲ್ಪಕಲೆಗೆ ಪ್ರಸಿದ್ಧಿ ಆಯ್ನಂಚಿನ ಬೇಲೂರು ಶ್ರೀ ಚೆನ್ನಕೇಶವ ಟೆಂಪಲ್ ಸೊ ಬಲೆ ಉಲಾಯಿ ಪೋಯಿನಮ್ಮ ಈ ದೇವಸ್ಥಾನದ ಉಲಾಯಿ ದಾದಾದ ಶಿಲ್ಪ ಕಲೆತಿಲ್ಲ ಅವು ಪೂರ ನಿಕ್ಲೆ ತೋಪೋಯ್ ಬಲೆ
ಗೋಪುರನು ನಮ್ಮ ಉಲಾಯತ್ತು ಕೊಂಡ ಇಂಚೆ ತೋಜಿದೆ ಬೇಲೂರು ಹೊಯ್ಸಳನ ಫಸ್ಟ್ ಕ್ಯಾಪಿಟಲ್ ಕೊಂಡ ರಾಜಧಾನಿ ಆಗಿತ್ತು. ರಾಜ ವಿಷ್ಣುವರ್ಧನ ಈ ಚೆನ್ನಕೇಶವ ಟೆಂಪಲ್ ಕಟ್ಟಿದಾನೆ. ಆಕ್ಚುಲಿ ಒಂದ ಕಟ್ಟಿದ್ರು ಕೊಂಡ ರಾಜರ್ನ ಕಾಲಟ್ ಈ ಟೆಂಪಲ್ ಸ್ಟಾರ್ಟ್ ಆದನ ಬೊಕ್ಕ ಬತ್ತನ ರಾಜನ ಪೂರ ಇನ್ನು ಕಂಪ್ಲೀಟ್ ಮಾಡ್ತಾರೆ. ಮೋಸ್ಟ್ಲಿ ಒಂದು ಸೆಂಚುರಿ ಬರ್ತದೆ ಕ್ರಿಸ್ತ ಶಕ 1117 AD. ನನ್ನ ಹೆಸರು ಉದಯ ಅಂತೇಳಿ. ಆನಂದ್. ಓಕೆ ಇಲ್ಲ 20 ವರ್ಷದಿಂದ ಗೈಡ್ ಆಗಿತ್ತು. ಓಕೆ ಎಲ್ಲ ಟ್ರೈನಿಂಗ್ ಆಗುತ್ತೆ. ಡಿಪಾರ್ಟ್ಮೆಂಟು ಆ ಕೆಲಸ. ಓಕೆ ಟೂರಿಸಂ ಓಕೆ ಎಲ್ಲ ಲೈಸೆನ್ಸ್. ಓಕೆ ಇದು ವಿಷ್ಣು ದೇವಸ್ಥಾನ ಚೆನ್ನಕೇಶವ ಸ್ವಾಮಿಯ ಹೆಸರಿನಲ್ಲಿ ಪ್ರಸಿದ್ಧವಾಗಿದೆ. ಕನ್ನಡ ಭಾಷೆಯಲ್ಲಿ ಚೆನ್ನ ಅಂದರೆ ಸುಂದರವಾಗಿದೆ. ಕೇಶವ ಅನ್ನೋದು ವಿಷ್ಣುವಿನ ಪ್ರಾರಂಭ ಹೆಸರು. ವಿಷ್ಣುವಿಗೆ 1000 ಹೆಸರು, ಅದರ ಪ್ರಾರಂಭದ ಹೆಸರಿಗೆ ಕೇಶವ ಎನ್ನುವ. ಸೊ ಚೆನ್ನಕೇಶವ ಅಂದರೆ ಸುಂದರವಾದ ವಿಷ್ಣು. ಈ ದೇವಸ್ಥಾನ ಕಟ್ಟಿ 905ನೇ ವರ್ಷ ನಡೀತಾ ಇದೆ. ಕಟ್ಟೋದಕ್ಕೆ 103 ವರ್ಷಗಳ ಸಮಯ ತಗೊಂಡು 103 years ಮತ್ತು 3 ಜನರೇಷನ್. ಇದು ದೇವಸ್ಥಾನ ಪೂಜೆ ಇದೆ, ಅದಕ್ಕೆ ಕಂಬ ಇಟ್ಟಿದ್ದಾರೆ, ಧ್ವಜಸ್ತಂಭ. ಬನ್ನಿ. ಶಿವನ ದೇವಸ್ಥಾನ ಆಗಿದ್ರೆ ನಾವು ನಂದಿನ ನೋಡ್ತಿದ್ವು. ಬಟ್ ಈಗ ಅಂತ ಹಳೇದನಲ್ಲ, ಸ್ವಲ್ಪ ರೀಸೆಂಟ್ ಆಗಿ ಮಾಡಿದ್ರು. ಈಗಡೆ ಹೊಸಗನ್ನಡದಲ್ಲಿ ಹೆಸರು ನೋಡಿ ಶಿಲ್ಪಿ ಗೌರಾಚಾರ್ಯ ಅಂತ. ಅವ್ರ ದೇವಸ್ಥಾನ ಕಟ್ಟಿದಾಗ ಬಳಕೆಯಲ್ಲಿ ಇದ್ದಿದ್ದು 12ನೇ ಶತಮಾನ ಹಳೆಗನ್ನಡ. ಇವುಗಳ ಆಧಾರದ ಮೇಲೆ ನಮಗೆ ನಿಮಗೆ ಕೆಲವು ಇತಿಹಾಸ ಬರ್ತದೆ. ಇದ್ರ ಮಧ್ಯೆ ಬರೋದು ನಡುಗನ್ನಡ ಅಂತ. ದೇವಸ್ಥಾನ ಕಟ್ಟೋದಕ್ಕೆ ಬಳಸಿರೋ ಕಲ್ಲು ಬಳಪದ ಕಲ್ಲು. ತುಮಕೂರು ಹತ್ರ ತುರುವೇಕೆರೆ ಬರುತ್ತೆ, ಅಲ್ಲಿಂದ ತಂದಿರುತ್ತೆ. ಇದು ಮಾಮೂಲಿ ಕಲ್ತರ ಭೂಮಿ ಮೇಲೆ ಸಿಗುವಂಥದ್ದಲ್ಲ, ಭೂಮಿಯ ಒಳಗಡೆ ಇರುತ್ತೆ. ಆ ಒಳಗಡೆ ಇದ್ದ ಕಲ್ಲನ್ನು ಹೊರಗೆ ತೆಗೆದಾಗ ಸೋಪಿನಷ್ಟು ಮೃದು ಇರುತ್ತೆ, ಅದಕ್ಕೆ ಇಂಗ್ಲೀಷ್ನಲ್ಲಿ ಸೋಪ್ ಸ್ಟೋನ್ ಅಂತ ಹೇಳ್ತಾರೆ. ಆಮೇಲೆ ವಾತಾವರಣಕ್ಕೆ ಬರ್ತಾ ಬರ್ತಾ ದಿನಗಳದಂತೆ ಗಟ್ಟಿ ಆಗ್ತಾ ಬರುತ್ತೆ. ಆ ಸ್ಮೂತ್ ಇದ್ದಾಗ ಈ ರೀತಿ ಕುಸರಿ ಕೆಲಸ ಮಾಡಿದ್ದಾರೆ. ಸಾವಿರಾರು ಜನ ಶಿಲ್ಪಿಗಳು ಕೆಲಸ ಮಾಡಿದ್ದಾರೆ. ಅಮರ ಶಿಲ್ಪಿ ಜಕಣಾಚಾರಿ ಮುಖ್ಯ ಶಿಲ್ಪಿಗಳು, ಮೈನ್ ಲೀಡರ್ ಅಂತ ಹೇಳ್ತೀವಿ. ಒಟ್ಟು 1000 ವಿಗ್ರಹಗಳಿದೆ ಸರ್. ಅದರಲ್ಲಿ 42 ಬೊಂಬೆಗಳು ಬರುತ್ತೆ, ಮದನಿಕೀರ ಅಪ್ಸರೆ ಅಂತ. ಆ ಮುಖ್ಯ ವಿಗ್ರಹಗಳೇ ಮುಖ್ಯ ಆಕರ್ಷಣೆ. ಭರತನಾಟ್ಯದ ಬೇರೆ ಬೇರೆ ಭಂಗಿಗಳು, ಆಮೇಲೆ ಈ ಹೆಣ್ಮಕ್ಳು ಹಾಕುವಂಥ ಹೇರ್ ಸ್ಟೈಲ್ಗಳು, ಇದು ಆಭರಣಗಳ ಡಿಸೈನು ಎಲ್ಲದನ್ನು ನೋಡ್ಬೋದು. ದೇವಸ್ಥಾನ ಕಟ್ಟುವಾಗ ಸಿಮೆಂಟ್ ಕಾಂಕ್ರೀಟ್ ಇಲ್ಲ, ಕಲ್ಲನ್ನ ಒಳಗಡೆಯಿಂದಲೇ ಲಾಕ್ ಮಾಡಿರುತ್ತೆ. ಇಂಟರ್ಲಾಕ್ ಸಿಸ್ಟಮ್, ಒಳಜೋಡಣೆ ಅಂತ ಹೇಳ್ತೀವಿ. ಮರದ ಕೆಲಸ ಮಾಡಿದಾಗ ಮಾಡಿದ್ದಾರೆ ಸರ್. ಹೊಯ್ಸಳರ ಡೈನಾಸ್ಟಿಯಲ್ಲಿ ಕಟ್ಟಿರೋ ದೇವಸ್ಥಾನ ಇದು. ಹೊಯ್ಸಳ ವಂಶಸ್ಥರು 330 ವರ್ಷ ಕಾಲ ಆಳ್ವಿಕೆ ಮಾಡಿ ಸುಮಾರು 92ಕ್ಕಿಂತ ಹೆಚ್ಚು ದೇವಸ್ಥಾನ ಕಟ್ಟಿದ್ದಾರೆ ಇದೇ ಥರದ್ದು. ಇದರಲ್ಲಿ ತುಂಬಾ ಪ್ರಸಿದ್ಧಿ ಬಂದಿರೋದು 3: ಬೇಲೂರು, ಹಳೇಬೀಡು, ಸೋಮನಾಥಪುರ. ಸೋಮನಾಥಪುರ ಮೈಸೂರಿಗೆ ಹತ್ರ ನೋಡಿರ್ತೀರ, ಹಳೇಬೀಡಿನಿಂದ 16 ಕಿಲೋಮೀಟರ್. ಆ ದೇವಾಲಯಗಳಲ್ಲಿ ಈ ರೀತಿ ಗೋಡೆ ಮೇಲೆ ರಾಮಾಯಣ ಮಹಾಭಾರತ ಕಥೆಗಳನ್ನು ವಿದ್ಯೆಗಳ ಮೂಲಕ ಶಿಲ್ಪಿ ಕೆತ್ತನೆ ಮಾಡಿ ಹೋಗಿರೋದು ನೋಡ್ಬೋದು. ಬೇಲೂರು ದೇವಸ್ಥಾನದಲ್ಲಿ ಶಿಲಾಬಾಲ್ಕೆರೆ ಮೇನ್, ಮದನಿಕೇರು, ಅಪ್ಸರೆಯರು ಅಂತ ಕೂಡ ಹೇಳ್ತಾರೆ. 42 ಬೊಂಬೆ ಬರುತ್ತೆ. ಸೊ ಇಲ್ಲಿ ಕಾಣಿಸ್ತಲ್ಲ, ಇದು ಹೊಯ್ಸಳರಿಗೆ ಲಾಂಛನ, ರಾಜಮುದ್ರೆ. ಸ್ಥಳ ಅನ್ನೋ ಬಾಲಕನಿಂದ ಈ ಹೊಯ್ಸಳ ವಂಶ ಪ್ರಾರಂಭ ಆಗಿದೆ. ಸೊ ಹೊಯ್ಸಳರ ವಂಶದ ಮೊದಲ ರಾಜ ಯಾರು ಅಂದರೆ ಸ್ಥಳ. ಅದಕ್ಕೊಂದು ಸಣ್ಣ ಕಥೆ ಇದೆ, ಹೇಳ್ತೀನಿ. ಆ ಬಾಗಿಲಿನ ಮೇಲೆ ಗರುಡ ಕಾಣಿಸ್ತದೆ ನೋಡಿ, ವಿಷ್ಣುವಿಗೆ ವಾಹನ. ಗರುಡನ ಮೇಲೆ ನರಸಿಂಹದೇವರಿದೆ, ವಿಷ್ಣುವಿನ 4ನೇ ಅವತಾರ. ಹಾಗೆ ಸುರುಳಿ ಆಕಾರದಲ್ಲಿ ನೋಡಿ, ಸುತ್ತ ಸಣ್ಣ ಸಣ್ಣ ಸುರುಳಿ ಇದೆಯಲ್ಲ ಸರ್, 10 ಸರ್ಕಲ್ ಇದೆ. ವಿಷ್ಣುವಿನ 10 ಅವತಾರಗಳು ನೋಡ್ಬೋದು, ದಶಾವತಾರ. ಮೊದಲನೇದು ಮೀನ್ ಕಾಣಿಸ್ತಿಲ್ಲ ಸರ್, ಮತ್ಸ್ಯಾವತಾರ, ಕೂರ್ಮ, ವರಾಹ, ನರಸಿಂಹ, ವಾಮನ. ಪರಶುರಾಮ, ಶ್ರೀರಾಮ, ಕೃಷ್ಣ, ಬೌದ್ಧ, ಕಲ್ಕಿ. ಬಟ್ ಕಲ್ಕಿ ಅವತಾರ ಇನ್ನೂ ಆಗಬೇಕು. ಆ ಸುರುಳಿಗಳ ಹಿಂಬದಿಯಲ್ಲಿ ನಿಮ್ಮ ಕೈ ಬೆರಳುಗಳನ್ನು ನಿಮ್ಗಡೆ ಮುಸುಳಿಸ್ಬೋದು, ಅಷ್ಟು ಜಾಗ ಇದೆ ಸರ್. ಇಷ್ಟೆಲ್ಲ ಸೇರಿ ಒಂದೇ ಕಲ್ಲಲ್ಲಿ ಮಾಡಿದ್ದಾನೆ ಶಿಲ್ಪಿ. ಇದಕ್ಕೆ ಮಕರ ತೋರಣ ಅಂತ ಹೆಸರು. ನೀವು ಇಲ್ಲೊಂದು ವಿಶೇಷವಾದ ಪ್ರಾಣಿ ನೋಡಬಹುದು, ಮಕರ ಅಂತ. 7 ಪ್ರಾಣಿಯ ದೇಹಗಳನ್ನು ಸೇರಿಸಿ ಒಂದು ಪ್ರಾಣಿ ಮಾಡಿದೆ. ಹಂದಿಯ ಶರೀರ ಇದೆ, ಕಾಣಿಸ್ತಿದೆಯಾ? ಪಾದಗಳ ಸಿಂಹದ ಥರ ಇದೆ, ಮೊಸಳೆ ಥರ ಬಾಯಿ, ಆನೆಯ ಸೊಂಡಿಲು, ಕೋತಿಯ ಕಣ್ಣು, ಹಸು ಥರ ಕಿವಿ, ಬಾಲ ನೋಡಿ ನವಿಲಿಂದು. ನೀವು ಯಾವುದೇ ದೇವಸ್ಥಾನಕ್ಕೆ ಹೋದ್ರೂ ಹೊಯ್ಸಳರದ್ದು ಬಾಗಿಲನ್ನ ಇದೇ ರೀತಿ ಅಲಂಕಾರ ಮಾಡ್ತಾರೆ. ಮಕರ ತೋರಣ ಅಂತ ಹೆಸರು. ದರ್ಪಣ ಸುಂದರಿ ಅಂತ. ದರ್ಪಣ ಅಂದ್ರೆ ಕನ್ನಡಿ. ಆ ಸುಂದರಿ ಎಡಗೈನಲ್ಲಿ ಕನ್ನಡಿ ಹಿಡ್ಕೊಂಡಿದ್ದಾಳೆ, ಕಾಣಿಸ್ತಿದೆಯಾ? ಕನ್ನಡಿ ಹಿಡ್ಕೊಂಡು ತನ್ನ ಅಲಂಕಾರವನ್ನ ಕನ್ನಡಿಯಲ್ಲಿ ನೋಡ್ಕೊಳ್ತಿರೋದು. ಕಿವಿಗೆ ಓಲೆ, ನೆಕ್ಲೆಸ್ಸು, ಬಳೆ, ಸೊಂಟಪಟ್ಟಿ, ಕಾಲ್ ಕಡಗ, ಕಾಲಿಗೆ ಚೈನು, ತಲೆ ಮೇಲೆ ಬಿಡಿಸಿರೋ ಬಳ್ಳಿ ಕೆಲಸ ಎಲ್ಲ ಒಂದೇ ಕಲರ್ ಮಾಡಿದ್ದಾರೆ. ಬಹಳ ಸೂಕ್ಷ್ಮದ ಕೆತ್ತನೆ ಕೆಲಸ ಇದೆ. ಈ ವಿಗ್ರಹ ಕರ್ನಾಟಕ ಟೂರಿಸಂ ಡಿಪಾರ್ಟ್ಮೆಂಟ್ಗೆ ಎಂಬ್ಲಮ್ ಕೂಡ. ಹಾಗೆ ಸಾಕಷ್ಟು ಪೇಪರ್ ಜಾಹೀರಾತು ಟಿವಿನಲ್ಲೆಲ್ಲ ಬರುತ್ತೆ. ಬಲಗಾರ ಹತ್ರ ಒಬ್ಳು ಪುಟ್ಟ ದಾಸಿ ಇದ್ದಾಳೆ, ಕಾಣಿಸ್ತಿದೆ ನೋಡಿ. ಆ ಸುಂದರಿ ಎಡಗಡೆ ಸೊಂಟದ ಮೇಲೆ ಒಂದು ಕೋತಿ ಮರಿ ಕೂರಿಸ್ಕೊಂಡಿದ್ದಾಳೆ.
ಬಲಗೈನಲ್ಲಿ ರಾಕ್ಷಿ ಗೊಂಚಲನ್ನು ಕೋತಿಗೆ ತೋರಿಸ್ತಾ ಇದ್ದಾಳೆ. ತಿನ್ನೋದಕ್ಕೆ ಕೊಟ್ಟಿಲ್ಲ. ಕೋತಿಗೆ ಬೇಸರ ಆಗ್ಬಿಟ್ಟು ತನ್ನ ಕೈಗಳನ್ನ ತಾನು ಬಾಯಿ ಇಟ್ಕೊಂಡು ಚೀಪ್ತಾ ಇದೆ ನೋಡಿ. ಕೋತಿಗೆ ಎಷ್ಟು ನಿರಾಸೆ ಆಗಿದೆಯೋ ಆ ಸುಂದರಿಗೂ ಅಷ್ಟೇ ನಿರಾಸೆ ಆಗಿದೆ. ಕಂಪ್ಯಾರಿಸನ್ ದರ್ಪಣ ಸುಂದರಿ ವಿರಹ ಭಾವ ಅಂತ. ಒಂದೊಂದು ವಿಗ್ರಹ ಕೆತ್ತನೆ ಮಾಡುವಾಗಲೂ ಬಹಳ ಸೂಕ್ಷ್ಮವಾಗಿ ತುಂಬಾ ಕೇರ್ಫುಲ್ ಆಗಿ ಮಾಡಿದ್ದಾನೆ ನೋಡಿ ಶಿಲ್ಪಿ. ಬನ್ನಿ, ಈ ದೇವಸ್ಥಾನದ ಕೆಲಸ ಪ್ರಾರಂಭಿಸಿದ್ದು. ಹೊಯ್ಸಳರ ದೊರೆಗಳಲ್ಲೇ ಬಹಳ ಪ್ರಸಿದ್ಧರಾದಂಥ ರಾಜ ಅಂದ್ರೆ ಇವರು. ಅವರ ಪತ್ನಿ ಶಾಂತಲಾದೇವಿ, ನಾಟ್ಯ ರಾಣಿ, ಮತ್ತೆ ಇದೆಲ್ಲ ಗುರುಗಳು ರಾಮಾನುಜಾಚಾರ್ಯರು ಮತ್ತು ಅವರ ಶಿಷ್ಯಂದು. ಎರಡನೇ ವಿಗ್ರಹದಲ್ಲಿ ಆ ಸುಂದರಿ ಒಂದು ಹಸ್ತದ ಮೇಲೆ ಗಿಣಿ ಕೂರಿಸ್ಕೊಂಡು ಗಿಣಿ ಜೊತೆ ಸಂಭಾಷಣೆ ಮಾಡ್ತಾರೆ. ಶುಕ ಭಾಷಿಣಿ ಅಂತ ಹೇಳ್ತಾರೆ. ಸಂದೇಶಗಳನ್ನು ಕಳಿಸೋದಕ್ಕೆ ಗಿಣಿಗಳನ್ನ, ಪತ್ರಗಳನ್ನು ಕಳಿಸೋದಕ್ಕೆ ಪಾರಿವಾಳಗಳನ್ನ ಬಳಸ್ತಿದ್ರು. ಅಂಚೆ ವ್ಯವಸ್ಥೆ, ಟೆಲಿಫೋನ್ಗಳು ಯಾವುದೂ ಇರಲಿಲ್ಲ. ಸರ್, ಕೆಳಗಡೆ ನೋಡ್ತಾ ಹೋದ್ರೆ 644 ಆನೆಗಳಿದೆ. 644 ಆನೆಗಳು ಬೇರೆ ಬೇರೆ ಮೂವ್ಮೆಂಟ್ಸ್ ಅಲ್ಲಿ ಇದೆ. ಒಂದು ಆನೆ ನಿಂತಾಗ ಒಂದು ಆನೆ ನಿಂತಿಲ್ಲ. ಗಜಪಥ ಅಂತ ಹೇಳ್ತೀವಿ. ಆನೆಗಳು ಶಕ್ತಿಯ ಸಂಕೇತ. 644 ದೇವಸ್ಥಾನ ಸುತ್ತ. ಇಲ್ಲಿ 85 ವಿಗ್ರಹ ಕಳ್ತನ ಆಗಿದೆಲ್ಲ ಸರ್, ಕಳ್ಳರಿಂದ ಹಾಳಾಗಿರೋದು. ಇಲ್ಲಿಗೆ ಯಾರು ದಾಳಿ ಮಾಡಿಲ್ಲ. ಇದೆಲ್ಲ ಕೆಲವು ರಕ್ಷಣೆ ಇಲ್ಲದ ಕಾಲದಲ್ಲಿ ಹಂಗಾಗಿರ್ಬೋದು. ಈಗೆಲ್ಲ ರಕ್ಷಣೆ ಇದೆ. ASI ಡಿಪಾರ್ಟ್ಮೆಂಟ್ ಇಂದ ಸೂಕ್ತವಾದ ರಕ್ಷಣೆ ಇದೆ. ಅದೆಲ್ಲ ಹಿಂದಿನ ಕಾಲದಲ್ಲ, ಹಿಂದೆ ಸ್ವತಂತ್ರ ಪೂರ್ವದಲ್ಲಿ. ನೋಡಿ, ಹೆಣ್ಮಕ್ಳು ತಲೆ ಬಾಚ್ಕೋತಾರಲ್ಲ, ಹೇರ್ ಸ್ಟೈಲ್ 620 ಹೇರ್ ಸ್ಟೈಲ್ ಇದೆ. 620ಕ್ಕಿಂತ ಜಾಸ್ತಿ. ನೋಡಿ ಸರ್, ಇದು ತಲೆ ಕೂದಲು ಗಂಟು ಕಟ್ಟಿ ಕೆಳಗಡೆ ಬಿಟ್ಟಿರೋದು ಅಶ್ವಕೇಶಿ ಅಂತ ಹೇಳ್ತೀವಲ್ಲ, ಪೋನೀಟ. ಈ ಬಾಕ್ಸ್ ಅಲ್ಲಿ ಇರೋದೆಲ್ಲ ಮಹಾಭಾರತ ಕಥೆ. ಭೀಮ ನೋಡಿ ವಾರ್ ಫೀಲ್ಡ್ ಅಲ್ಲಿ ಆನೆಗಳನ್ನು ತೆಗೆದು ಎಸಿತಾ ಇರೋದು. ಕುರುಕ್ಷೇತ್ರ ರಣರಂಗದಲ್ಲಿ ಭೀಮನಿಗೆ 1000 ಆನೆಗಳ ಬಲ. ಪಕ್ಕದಲ್ಲಿ ಭೀಷ್ಮಾಚಾರ್ಯರು ಬಾಣಗಳನ್ನೇ ಹಾಸಿಗೆ ಮಾಡ್ಕೊಂಡು ಮಲಗಿದ್ದಾರೆ ನೋಡಿ, ಶರಶಯ್ಯ. ಮತ್ತೆ ಅಲ್ಲಿ ನೋಡಿ ಪಾಂಡವರು ಆ ಯುದ್ಧ ಸಾಮಗ್ರಿಗಳನ್ನ ಕಲೆಕ್ಟ್ ಮಾಡಿ ಇಟ್ಟಿರೋದು ಬನ್ನಿ ಮರದಲ್ಲಿ. ಇಲ್ಲಿ ಭೀಮ ಭಿಕ್ಷೆ ಬೇಡಿ ಅನ್ನ ತಂದಿರೋದು, ಮರಕೋತೆ ಆಡ್ತಿರೋದು, ಪಾಂಡವರು ಕೌರವರು ಸೇರಿ ಪಗಡೆ ಆಡ್ತಿರೋದು. ರಾಮಾಯಣ, ಮಹಾಭಾರತ ಸರ್. ಈ ತರದ ಕಥೆಗಳೆಲ್ಲ ತುಂಬಾ ಚೆನ್ನಾಗಿದೆ. ಅದ ನಂಬರ್ 3 ಇದೆಯಲ್ಲ, ಹೋಲಿ ಹಬ್ಬನ ತೋರಿಸುತ್ತೆ. ಚಿಕ್ಕ ಹುಡುಗ ನೋಡಿ ಸಿರೆಂಜ್ ಇಟ್ಕೊಂಡು ನೀರು ತುಂಬ್ತಾ ಇರೋದು ಬಕೆಟ್ ಇಂದ. ಈ ಕಡೆ ಇನ್ನೊಬ್ಳು ದಾಸಿ ಬಣ್ಣದ ನೀರನ್ನ ತಮ್ಗೆನಲ್ಲಿ ತುಂಬಿ ಕೊಡ್ತಾ ಇರೋದು. ಆಕೆ ಕೈ ಮೇಲೆ ಹೋಗಿದಲ್ಲ ಸರ್, ಅದು ಬಟ್ಟೆ, ಚೂಡಿದಾರಕ್ಕೆ ವೇಲ್ ಬರುತ್ತೆ ನೋಡಿ, ಆ ತರ. ಕ್ಷೀರವಾಣಿ, ಕ್ಷೀರ ಅಂದ್ರೆ ಪಕ್ಷಿ, ವಾಣಿ ಅಂದ್ರೆ ಸಂದೇಶ. ಆ ಪಕ್ಷಿ ತಂದಿರೋ ಪತ್ರನ ಎಡಗೈನಲ್ಲಿ ಕೆತ್ತನೆ ಮಾಡಿದಾನೆ. ದಾಸಿ ಹಾಕಿರೋ ಪ್ಯಾಂಟ್ ನೋಡಿ, ಕಂಪ್ಯಾರಿಸನ್ ಅಷ್ಟೇ. ಹಾಫ್ ಪ್ಯಾಂಟ್ ಬರುತ್ತಲ್ಲ, ಆ ತರ ಇದೆ. ಉರುಧಾಮ ಅಂತ ಹಳೆಗನ್ನಡದಲ್ಲಿ. ಸ್ವಲ್ಪ ಹತ್ರ ಬನ್ನಿ. ಇಲ್ಲೊಬ್ಳು ಸುಂದರಿ ಬಟ್ಟೆ ಧರಿಸುವಾಗ ಕೋತಿ ಬಂದು ಸೀರೆ ತುದಿ ಇಟ್ಕೊಂಡು ಎಳಿತಾ ಇದೆ. ಸುಂದರಿಗೆ ಕೋಪ ಬಂದ್ಬಿಟ್ಟು ಕೈನಲ್ಲಿ ಕೊಂಬೆ ಹಿಡ್ಕೊಂಡು ನೋಡ್ತಾರೆ. ಮಂಗನ ಮುಖ ನೋಡಿ ನಗ್ತಾ ಇದೆ. ಆ ಎಕ್ಸ್ಪ್ರೆಷನ್ ಇದೆಯಲ್ಲ ಸರ್, ಆ ನಗ್ತಾ ಇರೋದು. ಅದು ಭಾವನೆಗಳು ಬಿಡಿಸೋದು ತುಂಬಾ ಕಷ್ಟ. ಪೇಪರ್ ಡ್ರಾಯಿಂಗ್ ಅಲ್ಲಿ ಬರೆಯೋದೇ ಕಷ್ಟ. ಅಲ್ಲಿ ಶಿಲ್ಪಿ ನೋಡಿ ಹೆಸರು, ವಿಳಾಸ ಎಲ್ಲದನ್ನ ಹಳೆಗನ್ನಡದಲ್ಲಿ ಬರ್ಕೊಂಡಿದ್ದಾರೆ. ಇವರಿಗೆಲ್ಲ ಮುಖ್ಯ ಶಿಲ್ಪಿ ಜಕಣಾಚಾರಿ ಅಂತ. ಬಟ್ ಟೀಮ್ ವರ್ಕ್, ದಾಸೋಜ, ನಾಗೋಜ, ಮಲ್ಲೋಜ, ಮಲ್ಲಿತಮ್ಮಣ್ಣ, ಚಿಕ್ಕಪ್ಪ, ಚಾವಣ ಅಂತ ಬರ್ತಾರೆ. ಎಲ್ಲರೂ ಕೂಡ ಈ ತರ ಹೆಸರುಗಳನ್ನ ಪೀಠದ ಮೇಲೆ ಬರ್ಕೊಂಡಿರೋದೆಲ್ಲ ನೋಡ್ಬೋದು. ಕೆಲವು ಹೆಸರೆಲ್ಲ ಕಾಣಿಸುತ್ತೆ. ಇದು ನೋಡಿ, ಹೆಣ್ಮಕ್ಳು ಕೂಡ ಬೇಟೆಗೆ ಹೋಗ್ತಿದ್ರು. ರಾಣಿಯರಿಗೆ ಅದು ಹವ್ಯಾಸ ಅಲ್ಲ ಸರ್. ಹಾಗಾಗಿ ಸರ್, ಹೊಯ್ಸಳ ಸ್ಪೆಷಾಲಿಟಿ ಏನು ಅಂದ್ರೆ 3D ಎಫೆಕ್ಟ್. ಈ ಸಿಂಹದ ಮುಖ ಇದೆಯಲ್ಲ, ಜಸ್ಟ್ 2D ವರ್ಕ್ ಅಷ್ಟೇ ನೋಡಿ. ಉದ್ದ ಮತ್ತೆ ಅಗಲ ನೋಡಿ, ಇಲ್ಲಿದೆಯಲ್ಲ ಸರ್ 3 ಡೈಮೆನ್ಷನ್. ಉದ್ದ ಇದೆ, ಅಗಲ ಇದೆ, ಡೆಪ್ತ್ ಕೂಡ ಇದೆ. ಸುಮಾರು ಇಲ್ಲಿಂದ ಇಲ್ಲಿಗೆ ನೋಡಿ ಒಂದು ಕಲ್ಲು. ಆ ಕಲ್ಲಲ್ಲಿ ಈ ವಿಗ್ರಹಗಳೆಲ್ಲ ಬರ್ತದೆ. ಅಂದ್ರೆ ಎಲ್ಲ ಪೀಸ್ ಕಲ್ಲನ್ನ ಕೆತ್ತನೆ ಮಾಡಿಕೊಂಡು ಆಮೇಲೆ ದೇವಸ್ಥಾನವನ್ನ ಕಟ್ಟಿರೋದು. ಕೇಶ ಶೃಂಗಾರಿ ಅತ್ತಳಿ ಸರ್. ಆ ಸುಂದರಿ ನೋಡಿ ಸ್ನಾನ ಮುಗಿಸ್ಬಿಟ್ಟು ಜಡೆಯನ್ನ ಹಿಂದೆ ನೀರು ತೆಗಿತಾ ಇರೋದು. ಜಡೆಯ ತುದಿನಲ್ಲಿರೋದು ನೀರಿನ ಹನಿಗಳು, ವಾಟರ್ ಡ್ರಾಪ್ಸ್. ಕೊಳ್ಳಲ್ಲಿ ನೆಕ್ಲೆಸ್ ಇದೆಲ್ಲ ಸರ್, ಅದ್ರ ಕೆಳಗಡೆ ಒಂದು ದೊಡ್ಡ ಹಾರ ಇದೆ. ಸ್ವಲ್ಪ ಅಬ್ಸರ್ವ್ ಮಾಡಿ ನೋಡಿ. ಆ ಹಾರಕ್ಕೆ ಸಣ್ಣ ಸಣ್ಣ ಮಣಿಗಳಿಂದ ಅಲಂಕಾರ ಮಾಡಿದ್ದಾನೆ. ಅದು ಕಲ್ಲಲ್ಲೇ ಕ್ರಿಯೇಟ್ ಮಾಡಿರೋದು ನೋಡಿ. ಒಂದು ಸಣ್ಣ ವಿಗ್ರಹ ಡ್ಯಾಮೇಜ್ ಆದ್ರೂ ಆ ವಿಗ್ರಹ ಭಿನ್ನ ಹಾಗೆ ಜೋಡಿಸ್ತಿರ್ಲಿಲ್ಲ. ಎಷ್ಟು ಸಾವಿರಾರು ವಿಗ್ರಹಗಳನ್ನು ಮತ್ ಮಾಡಿರ್ಬೋದು ಸರ್. ಭರತನಾಟ್ಯದಲ್ಲಿ ತುಂಬಾ ಕಷ್ಟಕರವಾದಂತ ಭಂಗಿ ಅಂದ್ರೆ ಇದು. ಆ ಸುಂದರಿ ಡೋಲ್ ಇಟ್ಕೊಂಡು ಡ್ಯಾನ್ಸ್ ಮಾಡುವಾಗ ತನ್ನ ಇಡೀ ಶರೀರನ 3 ಕಡೆ ತಿರುಗಿಸ್ತಾಳೆ. ಅದಕ್ಕೆ ತ್ರಿಭಂಗ ನರ್ತನ ಅಂತ ಹೇಳ್ತಾರೆ. ಹೇಗೆ ಅಂದ್ರೆ ಡೋಲಿಂದ ಕುತ್ತಿಗೆ, ಕುತ್ತಿಗೆಯಿಂದ ಸೊಂಟ, ಸೊಂಟದಿಂದ ಪಾದ. ಆ ದೊಡ್ಡ ಹಾರ ಇದೆಯಲ್ಲ ಸರ್, ಅದರ ಡಿಸೈನ್ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ. ಇದು ಕಪಾಲ ಭೈರವಿ, ಶಿವನ ಹೆಂಡತಿ. ಬಲಗೈನಲ್ಲಿ ಭಿಕ್ಷಾ ಪಾತ್ರೆ ತರ ಇದೆ. ಎಡಗೈನಲ್ಲಿ ಕೋಲಿದೆ. ಕೋಲಿನ ಮೇಲೆ ಮನುಷ್ಯನ ತಲೆ ಬಿಡೆ ಸರ್. ಲೈಟ್ ಬಿಟ್ರೆ ಲೈಟ್ ಪಾಸ್ ಆಗುತ್ತೆ ನೋಡಿ ಕಣ್ಣೊಳಗಡೆ. ಕಣ್ಣು ಹೊಡೆದಾಗ ಕಾಣಿಸುತ್ತೆ. ಕಾಳಿ ಅಥವಾ ಚಂಡಿ ಅಂತ ಹೇಳ್ತೀವಿ. ಈ ಡೋಲಿ ಬಿಡಿಸಿರೋ ಹಗ್ಗ ನೋಡಿ, ನಿಜವಾದ ದಾರಾನೇ ಕಟ್ಟಿದಾನೆ ಶಿಲ್ಪಿ ಅನ್ನೋ ರೀತಿ ಕಾಣಿಸ್ತದೆ. ದಾರ ಬಿಡಿಸಿರೋದೆಲ್ಲ ಕಲ್ಲಿಂದ. ಹಗ್ಗಕ್ಕೆ ಗಂಟುಗಳು ಕಾಣಿಸ್ತದೆ ನೋಡಿ, ಕಾಣಿಸ್ತಾ ಇದೆ ಸರ್. ಹಗ್ಗದ ಒಳಗಡೆ ಪೂರ್ತಿ ಅಸ್ಥಾನ ಚಾಚಿರೋದು ಒಳಗಡೆ. ಹಗ್ಗದ ಕಡೆ ನೋಡಿ ಕೈ ಬೆರಳು, ಉಂಗುರಗಳು ಕಾಣಿಸ್ತದೆ. ಅದು ವಿಗ್ರಹಗಳು ಜೋಡಿಸಿರೋದು ಅಷ್ಟೇ. ಸುಮಾರು 30 ರಿಂದ 40 ಡಿಗ್ರಿ ಹ್ಯಾಂಗರ್ ಅಲ್ಲಿ ನಿಲ್ಸಿರೋದು.
ಆ ವಿಗ್ರಹಗಳು ನಾವು ನಿಂತ ಸ್ಥಳಕ್ಕೆ ಪ್ರಾಪರ್ ಆಗಿ ಕಾಣಿಸ್ಬೇಕು. 42 ಬೊಂಬೆನಲ್ಲಿ ಮೊದಲನೇ ಗಂಡು ವಿಗ್ರಹ. ಮುಂದೆ ಬನ್ನಿ ಸರ್. 3 ಗಂಡು ವಿಗ್ರಹಗಳು. ಮೊದಲನೇದು ಕೃಷ್ಣ ಕೊಳಲು ನುಡಿಸಿರೋದು, ಮೇಲೆ ಟೋಪಿ ಇದೆ ನೋಡಿ, ಹೇರ್ ಕಟ್ ಇಲ್ಲ, ಕುರುಪ್ ಕಟ್ಟಿರೋದು. ಹಾಗೆ ಈ ಬಾಕ್ಸಿಗೆ ಬನ್ನಿ ಸರ್. ಈ ವ್ಯಕ್ತಿ ಹಾಕಿರೋ ಡ್ರೆಸ್ ನೋಡಿ ಸರ್, ಗಂಡಸರು ನೈಟ್ ಕೋಟ್ ಹಾಕ್ತಾರಲ್ಲ, ನೈಟ್ ಡ್ರೆಸ್ ತರ ಇದೆ, ಕಾಣಿಸ್ತಿದ್ಯಾ? ದೊಡ್ಡ ಕಾಲರ್ ಇದೆ, ಸೊಂಟ ಪಟ್ಟಿ ನೋಡಿ, ಬೆಲ್ಟ್ ಇದೆ ನೋಡಿ, ಆ ಟೆಕ್ಸ್ಟೈಲ್ ಡಿಸೈನ್ ಕೂಡ ಕಾಣಿಸ್ತಿದೆ ನೋಡಿ. ಇದು ಹಳೆ ಕಾಲದ ಸೀರೆಗೆ ಬರುತ್ತಲ್ಲ ಸರ್, ಸ್ಯಾರಿ ಬಾರ್ಡರ್ ಅಂತ ಬರುತ್ತಲ್ಲ ಅದು ನೋಡಿ. ಇಲ್ಲೆಲ್ಲ ಕೈ ಗಂಡು ಮತ್ತೆ ಹೆಣ್ಣಿನ ವಿಗ್ರಹ ಇದೆ, ಕಾಣಿಸ್ತಿದೆ ಸರ್. ಹೆಣ್ಣಿನ ಮುಖನ ಕತ್ತೆ ತರ ಮಾಡಿ ತೋರಿಸ್ತೇನೆ. ಇದಕ್ಕೆ ಹಿರಿಯರು ಕೂಡ ವ್ಯಾಖ್ಯಾನ ಏನಪ್ಪ ಅಂದ್ರೆ, ಏನಕ್ಕೆ ಮಾಡಿದ್ದಾರೆ ಅಂದ್ರೆ ಅವರು ಹೊಂದ್ಕೊಳ್ಳಾಗಿ ಹೇಳ್ತಾರೆ. ಗಂಡು ಮಕ್ಕಳು ಪ್ರಾಯಕ್ಕೆ ಬಂದಾಗ 16 ರಿಂದ 18 ವರ್ಷದಲ್ಲಿ ಕತ್ತೆ ಮುಖದ ಹೆಣ್ಣು ಸುಂದರಿಯಾಗಿ ಕಾಣಿಸ್ತಾಳೆ ಅಂತ, ಸ್ವೀಟ್ 16 ಅಂತ ಹೇಳ್ತೀವಲ್ಲ ಸರ್. ಪ್ರಾಯ ಬಂದಾಗ ಬನ್ನಿ ಸರ್. ಎರಡೂ ಕೈನಲ್ಲಿ ತಾಳ ಆಗ್ತಾ ಹಾಡು ಹೇಳ್ತಿರೋದು, ಗಾನ ಮಂಜಿರ ಅಂತ. 2 ತುಟಿ ಮಧ್ಯೆ ನೋಡಿ ಹಲ್ಲುಗಳು ಸಾಲು ಕಾಣಿಸ್ತಾ ಇದೆ. ಗಾನ ಅಂದ್ರೆ ಹಾಡು ಹೇಳುದು, ಮಂಜಿರ ಅಂದ್ರೆ ತಾಳ. ಕೈಗಳೆಲ್ಲ ಕಟ್ಟಾಗಿದೆ. ಆ ಚಿಕ್ಕ ಡೋಲಿಗೆ ಹಗ್ಗ ಬಿಡಿಸಿ ನೋಡಿ ಶಿಲ್ಪಿ ಸರ್, ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಇದು ಅದೆಲ್ಲ ಅವತ್ತಿನ ಕಾಲದಲ್ಲಿ ಹಾಳಾಗಿರೋದು. ಇಲ್ಲೇನು ವಿಗ್ರಹಗಳು ಡ್ಯಾಮೇಜ್ ಆಗಿರೋದು ನೋಡ್ತೀವೋ, ಇದೆಲ್ಲ ಸ್ವತಂತ್ರ ಪೂರ್ವದಲ್ಲಿ ಅಷ್ಟೇ. ನರಸಿಂಹದೇವ್ರ ವಿಗ್ರಹ ಹೆಚ್ಚಿಗೆ ನೋಡ್ತೇನೆ. ನರಸಿಂಹದೇವರು ಮೈಸೂರಲ್ಲಿ ಮನೆದೇವರು. ಹತ್ರ ಬನ್ನಿ. ಇದು ನಾಟ್ಯ ಮೋಹಿನಿ ಅಂತ, ಒಬ್ಬ ಪರ್ಫೆಕ್ಟ್ ಡ್ಯಾನ್ಸರ್ ಹೇಗಿರ್ಬೇಕನ್ನ ತೋರಿಸಿ ನೋಡಿ. ಆ ಡ್ಯಾನ್ಸಿಂಗ್ ಪೋಸ್ ನೋಡಿ ಸರ್, ಎಷ್ಟು ಬ್ಯೂಟಿಫುಲ್ ಆಗಿದೆ. ಆ ಸುಂದರಿಯ ತಲೆ ಮೇಲೆ ಬಿಡಿಸಿರೋ ಬಳ್ಳಿ ಕೆಲಸ ಇದೆಯಲ್ಲ, ಪೇಪರ್ನಲ್ಲಿ ಕೂಡ ಕಟ್ ಮಾಡೋಕ್ಕಾಗಲ್ಲ, ಅಷ್ಟು ಸುಂದರವಾಗಿದೆ. ಒಂದು ಕಲ್ಲಲ್ಲಿ 2 ಪದರ, ಇದು ಒಂದು ಪದರ, ಅದರ ಮೇಲೆ ಇನ್ನೊಂದು ಪದರ. ಅಲ್ಲಿ ನೋಡ್ತಾ ಹೋದ್ರೆ ನಿಮ್ಗೊಂದು ಹಲ್ಲಿ ಕಾಣಿಸ್ತಿದೆ ಪುಟ್ಟದಾಗಿ. ಹಲ್ಲಿ ಇದೆಯಲ್ಲ ಸರ್, ಅದರ ಮೂತಿ ಮುಂದೆ ನೋಡಿ ಹಲಸಿನ ಹಣ್ಣಿದೆ, ಸುತ್ತ ಮುಳ್ಳು ಬಿಡಿಸೋದ್ರ ಮೇಲೆ ನೊಣಾನ ಬಿಡಿಸ್ಯಾನ. ಅಲ್ಲಿ ಹಲಸಿನ ನೊಣ, ಹಲಸಿನ ಹಣ್ಣಿಂದ ಸುಮಾರು ನೊಣ ಇರ್ತದೆ. ನೊಣ ತಿನ್ನೋದಕ್ಕೆ ಹಲ್ಲಿ ಕಾಯ್ತಿದ್ರಿಂದ ಹೋಲಿಕೆ ಅಷ್ಟೇ, ಫುಡ್. ಈ ದೇವಸ್ಥಾನ ದೊಡ್ಡ ದೇವಸ್ಥಾನಕ್ಕಿಂತ ಮೊದಲು ಕಟ್ಟಿರೋದ್ರಿಂದ ಈ ದೇವಸ್ಥಾನದ ಬ್ಲೂ ಪ್ರಿಂಟ್ ಅಥವಾ ಪ್ರೋಟೋಟೈಪ್ ಅಂತ ಹೇಳ್ತೀವಿ. ನೋಡೋದಕ್ಕೆ ಒಂದೇ ತರ ಕಂಡ್ರೂ ಕೂಡ ಈ ತರ ಶಿಲ್ಪಕಲೆ ಇಲ್ಲ. ಇದು ಶ್ರೀಕೃಷ್ಣ ಜನ್ಮಾಷ್ಟಮಿ ದಿನ ಶ್ರೀಕೃಷ್ಣನ ತೊಟ್ಲಿಗೆ ಹಾಕಿ ತೂಗ್ತೀವಲ್ಲ, ತೂಗು ಉಯ್ಯಾಲೆ ಮಾಡೋದಕ್ಕೆ ಈ ಜಾಗ ಬಳಸ್ತಾರೆ. ಉಯ್ಯಾಲೆ ಮಂಟಪ ಅಂತ ಹೇಳ್ತೀವಿ, ಒಟ್ಟಿಯಾಲೆ ಮಂಟಪ. ಇದೆಲ್ಲ ಹೆಣ್ಮಕ್ಳು ಕಿವಿಗೆ ಲೋಲಾಕ್ ಹಾಕ್ತಾರಲ್ಲ, ಬ್ರೋಚಸ್, ಲಾಂಗ್ ಬ್ರೋಚಸ್ ಇದೆ ನೋಡಿ. ಇದೆಲ್ಲ ಅದು ನೋಡಿ ಸರ್, ಲೋಲಾಕ್, ಅದು ಜುಮ್ಕಿ ಅಂತ ಹೇಳ್ತೀವಿ. ವೀಣೆಗೆ ರುದ್ರವೀಣ ಅಂತ ಹೆಸರು. ಆ ವೀಣೆ ಮೇಲೆ ಒಂದು ಸಣ್ಣ ಗೆರೆ ಇದೆಯಲ್ಲ ಸರ್, ಅದು ಕಲ್ಲಲ್ಲಿ ಮಾಡಿರೋ ತಂತಿ, ಅದು ಡ್ಯಾಮೇಜ್ ಆಗಿದೆ. ಕುತ್ತಿಗೆನಲ್ಲಿ 2 ದೊಡ್ಡ ಹಾರಗಳಿದೆಯಲ್ಲ, 2 ಹಾರಗಳ ಮತ್ತೆ ಇಲ್ಲಿ ಗ್ಯಾಪ್ ಅನ್ನ ನೋಡ್ಬೋದು ನೋಡಿ. ಇದು ಎಡಗನಲ್ಲಿ ಕನ್ನಡಿ ಇಟ್ಕೊಂಡು ಫ್ರಂಟ್ ಏರ್ ಬರುತ್ತಲ್ಲ ಮುಂಗುರುಳು, ಅದನ್ನ ಗುಂಗುರು ಕೂದಲು ಮಾಡ್ಕೋತಾ ಇರೋದು. ಬಟ್ ಫೇಸ್ ಎಲ್ಲ ತುಂಬಾ ಹಾಳಾಗಿದೆ. ಕಾರಣ ಗಾಳಿ ಮಳೆಗೆ ಸಿಕ್ಕಿ ವಿಗ್ರಹಗಳು ಹಾಳಾಗುತ್ತೆ. ಇದನ್ನೆಲ್ಲ ಅವಾಯ್ಡ್ ಮಾಡ್ಲಿಕ್ಕೆ ಇದನ್ನೆಲ್ಲ ಕೆಮಿಕಲ್ ಟ್ರೀಟ್ಮೆಂಟ್ ಅಂತ ಮಾಡ್ತಾರೆ 10 ವರ್ಷಕ್ಕೊಮ್ಮೆ. ಇಲ್ಲಿ ಒಂದು ಮಾವಿನ ಹಣ್ಣು ಇಟ್ಕೊಂಡು ಹೇಳ ಸುಂದ್ರಿ, ಕಾಣಿಸ್ತದ್ಯಾ? ಆ ಹಣ್ಣನ್ನು ಹಿಡಿದಿರೋ ಕೈನಲ್ಲಿ ಹಣ್ಣಿಗೆ ಮತ್ತೆ ಹೆಬ್ಬೆರಳು ಇದೆಯಲ್ಲ ಸರ್, ಅಲ್ಲೊಂದು ಲೈಟ್ ಆಗಿ ಗ್ಯಾಪ್ ಇದೆ ನೋಡಿ. ಅಂದ್ರೆ ಆ ಗ್ಯಾಪ್ ಅನ್ನ ಸಮೇತ ಶಿಲ್ಪಿ ಕಲ್ಲಲ್ಲಿ ತೋರಿಸಿ ಏನಂದ್ರೆ ಎಷ್ಟು ನೈಜವಾಗಿ ಬಿಡಿಸಿ ಅನ್ನೋ ಶಿಲ್ಪಿ ಅಂತ, ಎಷ್ಟು ನೈಜತೆ ಇದೆ ಅಂತ. ಪರಮಾತ್ಮ ಅಂತ ಹೇಳ್ತೀವಿ, ಅದು ಸೋಷಿಯಲ್ ಆರ್ಟ್, ಇದು ರಿಲಿಜಿಯನ್. ಯಾಕಂದ್ರೆ ಒಳಗಡೆ ಗರ್ಭಗುಡಿ ಶುರುವಾಗುತ್ತಲ್ಲ ಸರ್, ಹಾಗಾಗಿ. ವಿಷ್ಣು ದೇವಸ್ಥಾನ ಪ್ರಾರಂಭ ಆಗ್ತಿರೋದು ನೋಡಿ ಶಿವ ಪಾರ್ವತಿಯಿಂದ, ಹಳೆಬೀಡು ಶಿವನ ದೇವಸ್ಥಾನ ವಿಷ್ಣು ಲಕ್ಷ್ಮಿಯಿಂದ.
ಬಾಲ್ಕನಿಯಲ್ಲಿ ಜಾಗ ಬರ್ತಲ್ಲ, ವರಾಂಡ ನೋಡಿ, ಗ್ರಿಲ್ ವರ್ಕ್, ಕಿಟಕಿಗಳು. ಇದು ನೋಡಿ ಸರ್ 900 ವರ್ಷಗಳಿಂದ ಮಾಡಿರೋದು ಇದು. ಇದು ಈಗ ಮಾಡಿರೋದು. ಹಳೆದಕ್ಕೂ ವಸ್ತುಕ್ಕೆ ಎಷ್ಟು ವ್ಯತ್ಯಾಸ ಇದೆ ನೋಡಿ. ಹೌದು ಹೌದು. ಇಲ್ಲಿ ಮಹಿಷಾಸುರ ರಾಕ್ಷಸನ ಸಂಹಾರ ಮಾಡ್ತಿರೋದು ನೋಡಿ, ಚಾಮುಂಡೇಶ್ವರಿ ಮಹಿಷ ಮರ್ದಿನಿ ಅಂತ ಹೇಳ್ತಾರೆ. ದುರ್ಗಾದೇವಿ ಟಗರಿನ ತಲೆ ಇದೆಯಲ್ಲ, ದಕ್ಷ ಬ್ರಹ್ಮ ಅಂತ. ಇದು ತುಂಬಾ ಅಪರೂಪವಾದ ಗಣಪತಿ, ಅಷ್ಟಭುಜ ವಿನಾಯಕ ಅಂತ. 8 ಕೈ ಇದೆ, ಒಂದು ಕೈ ಡ್ಯಾಮೇಜ್ ಆಗಿದೆ, ಕಾಣಿಸ್ತಿದೆ ಸರ್. ಹಾಗೆ ಮೇಲ್ ನೋಡಿ ಸರ್, ಉಗ್ರ ನರಸಿಂಹ ಅವತಾರದಲ್ಲಿ ವಿಷ್ಣು ಪರಮಾತ್ಮ ಹಿರಣ್ಯಕಶಿಪನ ಹೊಟ್ಟೆಯನ್ನು ಬಗ್ದು ಸಣ್ಣ ಕರಳು ಬರುತ್ತಲ್ಲ, ಅದನ್ನ ಹೊರಗಡೆ ತೆಗೆದು ಕೊರಳಿಗೆ ಮಾಲೆಯಾಗಿ ಧರಿಸಿರೋದು. ನಾಲ್ಗೆ ತುದಿ ನೋಡಿ ಸರ್ ಎಷ್ಟು ಶಾರ್ಪ್ ಇದೆ, ಕಣ್ಣು ಗುಡ್ಡೆಗಳು, ಸಾಕಷ್ಟು ಆಯುಧಗಳಿದೆ. ಆ ಮೊದಲ ಸಾವಿರ ಬೆರಳುಗಳೆಲ್ಲ ಪ್ರೆಸ್ ಆಗಿದೆ, ಕಾಣಿಸ್ತಿದೆ. ಹಾಗೆ ಸ್ವಲ್ಪ ರೈಟಿಗೆ ಬಂದ್ರೆ ವರಾಹ ಅವತಾರ, ವಿಷ್ಣುವಿನ 3ನೇ ಅವತಾರ. ವರಾಮೂರ್ತಿ, ಚತುರ್ಮುಖ ಬ್ರಹ್ಮ, ಬ್ರಹ್ಮನ ತಲೆ ಒಂದು ಪುಟ್ಟ ಗಂಟೆ ಇದೆಯಲ್ಲ, ಶಿಲ್ಪಿ ನೋಡಿ ಕಲ್ಲಿನ ಸರಪಳಿಯನ್ನ ನೇತಾಕಿದ್ದಾನೆ. ಆ ನಿಜವಾದ ಕಬ್ಬಿಣ ಸರಪಳಿಯನ್ನು ಹೊಲಕ್ ನೋಡಿ, ಅದು ಕೂಡ ಕಲೆ ಇಟ್ಕೊಂಡು ಬೆತ್ತಲೆ ರೂಪದಲ್ಲಿರೋದು. ಸ್ಲಿಪ್ಪರ್ ನೋಡಿ ಸರ್, ಎತ್ತರವಾದ ಸ್ಲಿಪ್ಪರ್ ಬರುತ್ತಲ್ಲ, ಆ ರೀತಿ ಇದೆ. ನಗ್ನ ಕಾಲ ಭೈರವ ಅಂತ ಹೇಳ್ತಾರೆ. ನಾಗದೇವತೆಗಳು, ನಾಗರಾಜ, ನಾಗರಾಣಿ ಮತ್ತೆ ಶಿವ 16 ತರದ ಆಯುಧಗಳು ಇಟ್ಕೊಂಡು ಆನೆ ತಲೆ ಮೇಲೆ ಪಾದ ಇಟ್ಟು ನರ್ತನ ಮಾಡ್ತಿರೋದು. ಆನೆಯ ರೂಪದಲ್ಲಿ ಬಂದಿರೋದು ಗಜಾಸುರ ಅಂತ ಒಬ್ಬ ರಾಕ್ಷಸ. ಆ ಗಜಾಸುರ ರಾಕ್ಷಸನ ಶಿವ ಹೊಟ್ಟೆಯನ್ನು ಬಗ್ದು ಚರ್ಮವನ್ನೇ ಶಿವ ಬಟ್ಟೆಯಾಗಿ ಧರಿಸ್ತಾನೆ. ಆ ಧರಿಸಿದಾಗ 2 ಕಾಲುಗಳು ಮೇಲಕ್ಕೆ ಹೋಗಿದೆ ನೋಡಿ. ಗಜ ಚರ್ಮಾಂಬರ ಜಾರಿ, ಗಜಾಸುರ ಮರ್ದನ ಅಂತ ಹೇಳ್ತಾರೆ. ಹಳೆ ಬಿಡಲ್ಲಿ ಈ ವಿಗ್ರಹನ ತುಂಬಾ ಡೀಟೇಲ್ ಆಗಿ ಮಾಡಿದ್ದಾನೆ. ಇದು ಸಿಮೆಂಟ್ ಅಲ್ಲಿ ರೀಪ್ಲೇಸ್ ಮಾಡಿರೋದು. ಬನ್ನಿ ಸರಿಗೆ, ಇಡೀ ಜಗತ್ತಿಗೆ ಬೆಳಕೊಡೋನು ಸೂರ್ಯದೇವ 7 ಕುದುರೆಗಳನ್ನೇರಿ ರಥದ ಮೇಲೆ ಬರ್ತಿರೋದು. ರಥ ಎಲ್ಲ ಕಂಪ್ಲೀಟ್ ಆಗಿಲ್ಲ. ಈ ಹೊಯ್ಸಳ ಡೈನಾಸ್ಟಿದ ಮೈನ್ ಅಟ್ರಾಕ್ಷನ್ ಏನಪ್ಪ ಅಂದ್ರೆ ಜಗಲಿ ನೋಡಿ, ನಕ್ಷತ್ರಾಕಾರ ಇರುತ್ತೆ. ನಕ್ಷತ್ರಾಕಾರದ ಜಗಲಿ ಮೇಲೆ ದೇವಸ್ಥಾನ ಕಟ್ಟೋದು ಹೊಯ್ಸಳರ ಶೈಲಿ. ಹೆಚ್ಚು ಕಡಿಮೆ ದೇವಸ್ಥಾನಗಳೆಲ್ಲ ಅದೇ ಇರುತ್ತೆ. ಹೊಯ್ಸಳರು ಆದ್ಮೇಲೆ ವಿಜಯನಗರ ದರ್ಶನ ಕಟ್ಟಿರಂడి, ಲಕ್ಷ್ಮೀ ದೇವಸ್ಥಾನ, ಕಲ್ಯಾಣ ಮಂಟಪ. ಇದು ಬನ್ನಿ, ಇದು ಭೂದೇವಿ ದೇವಸ್ಥಾನ, ವಿಷ್ಣು ಪರಮಾತ್ಮನ 2ನೇ ಪತ್ನಿ. ಆ ದೇವಸ್ಥಾನಗಳ ಶೈಲಿ ಏನಪ್ಪಾ ಅಂದ್ರೆ ಬೇಸ್ಮೆಂಟ್ ಚೌಕಾಕಾರ ಬರುತ್ತೆ. ಇದು ವೀರನಾರಾಯಣ ಹೊಯ್ಸಳದ್ದು ಸ್ಟಾರ್ ಶೇಪ್ ಇದೆ ಸರ್. ನಾರ್ತ್ ವೆಸ್ಟ್ ಅಲ್ಲಿ ನೋಡಿ ಸ್ಟೋರ್ ರೂಮ್ ಮಾಡ್ಕೊಂಡಿದ್ದಾರೆ, ಕಾಣಿಸ್ತಿದೆ ಅಲ್ಲಿ. ಇಲ್ಲ, ವಾಸ್ತು ಆಧಾರದ ಮೇಲೆ ದೇವಸ್ಥಾನವನ್ನ ಕಟ್ಟಿದ್ದಾರೆ. ಈಗ ಬನ್ನಿ ಸರ್, ಈಗ ನೋಡ್ತಾ ಹೋದ್ರೆ 32 ಕಾರ್ನರ್ ಬರುತ್ತೆ ಸರ್ ಈ ತರ ಸ್ಟಾರ್ ಶೇಪ್ ನಲ್ಲಿ. ಈಗ ಕೆಳಗಡೆ 32 ಕಾರ್ನರ್ ಬರುತ್ತಲ್ಲ, ಮೇಲ್ ನೋಡಿ ಸರ್, ಮೇಲ್ ಕೂಡ ಹಾಗೆ ಬರುತ್ತೆ ನೋಡಿ, ಕಾಣಿಸ್ತಿದ್ಯಾ ಹೀಗೆ ಶೇಪ್. 1 2 ಅಷ್ಟೇ ಅಲ್ಲ, ಎಡ್ಜ್ಗಳೆಲ್ಲ ನೋಡಿ ಸರ್ ಎಷ್ಟು ಸಿಮಿಟ್ರಿಕಲ್ ಆಗಿ ಮಾಡಿದಾರೆ ನೋಡಿ. ಎಡ್ಜ್ಗಳೆಲ್ಲ ಅಲೈನ್ಮೆಂಟ್ ಆಗಿ ಕಾಣಿಸುತ್ತೆ. ಒಳಗಡೆ ಕೂಡ ಅದನ್ನ ಮೇಂಟೈನ್ ಮಾಡಿದ್ದಾನೆ ಶಿಲ್ಪಿ. ಹಾಗೆ ಸರ್ ಅದು ಬಂದ್ಬಿಟ್ಟು ನೋಡಿ ಇಲ್ಲಿಗೆ ಹೋಗುತ್ತೆ, ಕಾಣಿಸ್ತಿದೆಯಾ 32. ಹಳೆ ಬೀಡಿಗೆ ಹೋದ್ರೆ ಈ ರೀತಿ 64. ಇದ್ರ ಡಬಲ್ ಅದು ದೇವಸ್ಥಾನ. ಅಲ್ಲಿ 2 ಗರ್ಭಗುಡಿ, ಅದು ದ್ವಿಕೂಟ, ಇದು ಏಕಕೂಟ. ಆ ಸುಂದರಿ ಜಡೆ ಕಟ್ಟಿರೋ ಸ್ಟೈಲ್ ನೋಡಿ ಸರ್, ತುರುಬು, ಮುಖಕ್ಕಿಂತ ತುರುಬು ದೊಡ್ಡದು, ಕಿವಿಗಿಂತ ಹೋಲೆ ದೊಡ್ಡದು. ಇಲ್ಲೆಲ್ಲ ಗ್ಯಾಪ್ಗಳು ನೋಡಿ ಸರ್. ಇದು ಪ್ರಣಾಳ, ಒಳಗಡೆ ದೇವ್ರನ್ನ ಅಭಿಷೇಕ ಮಾಡ್ತಾರಲ್ಲ ಗರ್ಭಗುಡಿಲಿ, ಅಭಿಷೇಕ ಮಾಡಿದ್ದು ದೇವರನ್ನ ತೊಳೆದ ನೀರು ಇಲ್ಲಿ ಬಂದಿದ್ದು. ಇಲ್ಲಿ ಬನ್ನಿ ಕೆಳಗಡೆ ನೋಡಿ ಸರ್, ಅಲ್ಲಿ ಡ್ರೈನೇಜ್ ನೋಡಿ, ಒಳಗಡೆ ಒಳಚರಂಡಿ ವ್ಯವಸ್ಥೆ ಮಾಡಿದ್ರು. 12ನೇ ಶತಮಾನದಲ್ಲಿ ಎಷ್ಟು ಅಡ್ವಾನ್ಸ್ ಇದ್ರು ಅಂತ. ದೇವರ ಪಾದ ಬಂದು ಭಕ್ತಾದಿಗಳು ಪೂಜೆ ಮಾಡ್ಲಿಕ್ಕೆ ಮಾಡಿರೋದು. ಪಾದದಲ್ಲಿ ಹೂವನ್ನ ಬಿಡಿಸಿರಲ್ಲ, ಲಕ್ಷ್ಮಿಯ ಸಂಕೇತ. ಒಂದು ಆನೆ ಮೇಲೆ ಬಿಡಿಸಿರೋ ಹಗ್ಗದ ಡಿಸೈನ್, ಇನ್ನೊಂದು ಆನೆ ಇಲ್ಲ. ಹಗ್ಗದ ಡಿಸೈನ್ ಕೂಡ ಚೆನ್ನಾಗಿ. ಇಲ್ಲಿ ಬನ್ನಿ ಸರ್, ನಳ್ಳಿ. ಇಲ್ಲಿ ಬೇಟೆಗತ್ತಿ ನೋಡಿ, ಬೇಟೆ ಮುಗಿಸ್ಕೊಂಡು ಕಾಡಿಂದ ಬರ್ತಾ ಇರೋದು. ಬಿಲ್ಲನ್ನು ಹೆಗಲಿಗೆ ಎಸಳೆ, ಬಾಕಿ ನೋಡಿ ಸತ್ತಿರ ಪನ್ನೆ ಹೊತ್ಕೊಂಡಿರೋದು ಮೊಲತ್ತರ. ಇನ್ನೊಬ್ಳು ಕಾಲು ಮಾಡಿಸಿಲ್ಲ, ಕಾಲಲ್ಲಿರೋ ಮುಳ್ಳು ಕೀಳ್ತಾ ಇದ್ದಾಳೆ. ಪಿ ಎ ಕನ್ನಡದಲ್ಲಿ ಗಾದೆ ಹೇಳ್ತಾರೆ, ಆಟಾಳಿಗೆ ಚೋಟಾಳು ಮೋಟಾಳು. ಕಿವಿನಲ್ಲಿ ಓಲೆ ನೋಡಿ ಸರ್, ಸ್ಟಾರ್ ಶೇಪ್ ಇದೆ. ಇಲ್ಲಿ ರೌಂಡ್ ಶೇಪ್ ಇದೆ. ಸ್ವಂಟ ಪಟ್ಟಿ ನೋಡಿ, ಕಾಲ್ ಕಡೆಗ ಕಾಲ್ ಚೈನ್ ನೋಡಿ. ಒಂದು ವಿಗ್ರಹದಲ್ಲಿದ್ದ ಆಭರಣ ಇನ್ನೊಂದು ವಿಗ್ರಹದಲ್ಲಿ ರಿಪೀಟ್ ಆಗಿಲ್ಲ. ಸ್ವರ್ಗದ ಬಾಗಿಲು ಬಂದು ಉತ್ತರ ದಿಕ್ಕಾಗುತ್ತೆ. ಇಲ್ಲಿ ವಿಷ್ಣು ಪರಮಾತ್ಮ ಭಸ್ಮಾಸುರನ ಸಂಹಾರ ಮಾಡ್ಲಿಕ್ಕೆ ಮೋಹಿನಿ ರೂಪ ಧರಿಸಿ ಈ ರೀತಿ ನಾಟ್ಯ ಮಾಡಿದ್ರು. ಇದನ್ನ ಅನುಸರಣೆ ಮಾಡ್ಲಿಕ್ಕೆ ಹೋಗಿ ಭಸ್ಮಾಸುರ ತನ್ನ ಮೇಲೆ ತಾನೇ ಕೈ ಇಟ್ಕೊಂಡು ಬೋಧಿ ಆಗ್ತದೆ. ಇದಕ್ಕೆ ಭಸ್ಮಾಸುರ ಮೋಹಿನಿ, ಪೂರ್ಣ ಮೋಹಿನಿ ನೃತ್ಯ ಅಂತ ಹೇಳ್ತಾರೆ. ಇಲ್ಲಿ ರತಿ ಮತ್ತೆ ಮನ್ಮಥನ ತೋರಿಸ್ಯಾರೆ. ರತಿ ಹಣ್ಣನ್ನ ಇಟ್ಕೊಂಡಿದ್ರೆ ಮನ್ಮಥ ಕಬ್ಬಿನ ಜಲ್ಲೆನ ಇಟ್ಕೊಂಡಿರೋದು. ಈ ದಂಪತಿಗಳನ್ನ ಹೀಗೆ ಎಲ್ಲಿ ನೋಡಿದ್ರು ಜೋಡಿಯಾಗಿರುತ್ತೆ. ದೇವಸ್ಥಾನದ ಬಾಗಿಲಲ್ಲಿ ಸಪರೇಟ್ ಮಾಡಿದ್ದಾರೆ. ಹೊರಗಡೆ ಬರುವಾಗ ಅರಿಷಡ್ ವರ್ಗಗಳನ್ನ ಹೊರಗಡೆ ಬಿಟ್ಟು ಬರಬೇಕು ಅನ್ನೋ ಒಂದು ಕಾನ್ಸೆಪ್ಟ್. ಅರ್ಜುನ ಮಹಾಭಾರತದ ಕಥಾನಾಯಕ. ಅರ್ಜುನ ಮೀನಿನ ಕಣ್ಣಿಗೆ ಬಾಣನ ಹೂಡಿ ದ್ರೌಪದಿಯನ್ನ ಮದುವೆಯಾಗಿರೋ ಸಂದರ್ಭ ಇದು.
ಅರ್ಜುನ ಕಲ್ಲಲ್ಲಿ ಮಾಡಿರೋ ಬಿಲ್ಲು, ಅದಕ್ಕೆ ತಂತಿ ಎಲ್ಲ ಬಿಡಿಸಿದ ಶಿಲ್ಪಿ. ಅದೆಲ್ಲ ಸಂಗೀತ ಬರುತ್ತೆ ಅಂತ ಹೊಡೆದಿರೋದು ಅಂತ ಹೇಳ್ತಾರೆ. ಸಂಗೀತ ಬರ್ತಿರಲಿಲ್ಲ, ಶಬ್ದ. ಸಂಗೀತ ಬರೋವಂಥ ಕಂಬಗಳಿರೋದು ಹಂಪಿನಲ್ಲಿ. ಬಟ್ ಇದೆಲ್ಲ ಹೊಡೆದ್ರೆ ಶಬ್ದ ಬರ್ತಿತ್ತು ಅಷ್ಟೇ, ಸಂಗೀತ ಅಲ್ಲ. ಮತ್ತೆ ಇಲ್ಲಿಂದ ಯಥಾ ಪ್ರಕಾರ ಮತ್ತೆ ನಾವು ಶಿಲಾಬಾಲ್ಕಿಯರು ಮತ್ತೆ ಜೀವಾತ್ಮಕ್ಕೆ ಬರ್ತೀವಿ. ಎಲ್ಲ ಭರತನಾಟ್ಯದ ಮತ್ತೆ ಭಂಗಿಗಳು ನೋಡ್ಬೋದು, ಎಲ್ಲ ಭರತನಾಟ್ಯದ ಭಂಗಿಗಳು. ಇಲ್ಲಿ ನೋಡಿ ಸರ್, ಮೇಲ್ ಕಾಣ್ತದೆ ನೋಡಿ ಇದು. ಈ ಕಡೆ ಬಂದ್ರೆ ನೋಡಿ ಸರ್, ಕಾಳಿಯ ವಿಗ್ರಹದ ಕೊನೆಯದು ಲೆಫ್ಟ್ ಅಲ್ಲಿ, ಇಲ್ಲಿ ಹಣೆ ಸುತ್ತ ನೋಡಿ ಚಿಕ್ಕ ಚಿಕ್ಕ ತಲೆ ಬುಡಗಳು ಕಾಣಿಸ್ತಾ ಇದೆ. ಹಿಂಗಡೆ ಕೋಲಿದೆಯಲ್ಲ ದಂಡ, ಅದು ಕೂಡ ಸ್ಕಲ್. ಇದು ಹಳೆಗನ್ನಡ ಕಾಣಿಸ್ತಿದ್ಯಾ? ಅದಾದ್ಮೇಲೆ ಇದು ನಡುಗನ್ನಡ. ಕನ್ನಡ ನಂಬರ್ ಇದು ನೋಡಿ, 1629. ಎಲ್ಲ ಶಿಲ್ಪಿಗಳು, ದಾನಿಗಳ ಹೆಸರು ಇದು. ದಾನಿಗಳು ದೇವಸ್ಥಾನಕ್ಕೆ ಬೆಳ್ಳಿ ಬಂಗಾರ ಜಮೀನು ಕೊಡ್ತಾರಲ್ಲ ಅಂತವ್ರು ಬರ್ಸಿರೋದು ದಾನ. ಇಲ್ಲಿ ಗೋಡೆ ಮೇಲೆ ನೋಡಿ, ವಿಷ್ಣು ಪರಮಾತ್ಮ ಆದಿಶೇಷನ ಮೇಲೆ ವಿಶ್ರಾಂತಿ ಪಡಿಸಿರೋದು. ಅನಂತ ಪದ್ಮನಾಭ ಅನಂತ ಶಯನ ಅಂತ ಹೇಳ್ತೀವಿ. ಹಾಗೆ ಆ ಫಸ್ಟ್ಗೆ ನೋಡಿ ನಾಟ್ಯ ಹೇಳ್ಕೊಡ್ತಿರೋದು, ಗುರು ಶಿಷ್ಯ ನರ್ತನ ಅಂತ, ನರ್ತನ ಹೇಳ್ಕೊಡ್ತಿರೋದು. ಇದು ನೋಡಿ ಇಲ್ಲಿ ಸಾಧನ ಹೇರ್ ಕಟ್ಟಿದೆ, ಕರ್ಲಿ ಹೇರ್ ತರ, ಅಂದ್ರೆ ಆ ಶೇಪ್ ಇದೆ ಅಂತ. ಅಲ್ಲಿ ನೋಡಿ ಸರ್ ಕಾಂಚ್ ಬರುತ್ತಲ್ಲ, ಶಂಕರ್ ತರ ಜಡೆ ಕಟ್ಟಿರೋದು. ಗೋಡೆ ಮೇಲೆ ವಿಷ್ಣು ಪರಮಾತ್ಮನ ಭಕ್ತರಾದಂತಹ ಹನುಮಂತ ಮತ್ತು ಗರುಡ ಇಬ್ರು ಜಗಳ ಆಡ್ತಿರೋದು ಹಣ್ಣಿಗೋಸ್ಕರ. ಹಣ್ಣನ್ನು ಸಮವಾಗಿ ಕುಯ್ದಿರೋದು ನೋಡಿ, ಇಬ್ರು ಸಮಭಕ್ತಿ ವಿಷ್ಣು. ಫೋಲ್ಡ್ ಮಾಡಿರೋ ಸೀರೆ ಇದೆಯಲ್ಲ ಸರ್, ಧರಿಸುವಾಗ ಸೀರೆ ಡಿಸೈನ್ ಇದೆಯಲ್ಲ, ಇದು ಎಡಗಡೆ ಮಂಡಿ ಮೇಲೆ ಕಾಣಿಸ್ತಾ ಇದೆ ನೋಡಿ, ಕಾಣಿಸ್ತಿದ್ಯಾ? ಪ್ರಿಂಟೆಡ್ ಡಿಸೈನ್. ಲಕ್ಷ್ಮೀ ಜನಾರ್ದನ ತಲೆ ಮೇಲೆ ಒಂದು ಸ್ಲ್ಯಾಬ್ ಇದೆಯಲ್ಲ ಸರ್, ಚಿಕ್ಕ ಮಗು ಕಾಣಿಸ್ತಿದ್ಯಾ? ಕೃಷ್ಣ ಮಗುವಾಗಿದ್ದಾಗ ನೋಡಿ, ಆಲದೆಲೆ ಮೇಲೆ ಮಲ್ಕೊಂಡು ಬಲಗಾಲನ ಹೆಬ್ಬೆಳನ್ನ ಬಾಗಿಟ್ಕೊಂಡು ಚಿಪ್ಪಿರೋದು. ಹಿಂದ್ಗಡೆ ಆಲದೆಲೆ ಬರುತ್ತಲ್ಲ ಸರ್, ಚಿಕ್ಕ ಚಿಕ್ಕ ಗೆರೆಗಳೆಲ್ಲ ಕಾಣಿಸ್ತಿದೆ ನೋಡಿ, ವಟಪತ್ರ ಶಾಹಿ ಅಥವಾ ಆಲದೆಲೆ ಕೃಷ್ಣ ಅಂತ ಹೇಳ್ತೀವಿ. ಇಲ್ಲಿ ನೋಡಿ ಸರ್, ಶಿವ ಮತ್ತು ವಿಷ್ಣು ಕಾಂಬಿನೇಷನ್, ಹರಿಹರ. ಶಿವನ ಸಂಕೇತವಾಗಿ ನಂದಿ ಇದೆ, ವಿಷ್ಣು ಸಂಕೇತವಾಗಿ ಗರುಡ ಇದೆ. ಆ ಕಂಬದಲ್ಲಿ ಶಿಲ್ಪಿ ಕಲ್ಲಿನಲ್ಲೇ ಹೂವನ್ನ ಅರಳಿಸಿದ್ದಾನೆ ನೋಡಿ, ಕಾಣಿಸಿದೆ. ಕಮಲದ ದಳಗಳನ್ನು ನೋಡ್ಬೋದು, ಕಮಲ ಸ್ತಂಭ ಅಂತ. ಶಿವ ಇಲ್ಲದು ರಾಕ್ಷಸಿ ವಿಗ್ರಹದ ಹೊಟ್ಟೆ ಭಾಗದಲ್ಲಿ ಚೇಳು ಕೆತ್ತನೆ ಮಾಡಿದ್ದಾನೆ, ಕಾಣಿಸ್ತಿದೆ ನೋಡಿ. ವಿಷದ ಸಂಕೇತವಾಗಿ ಚೇಳು ತೋರಿಸಿರೋದು, ವಿಷಕನ್ಯೆ ಅನ್ನೋದಕ್ಕೆ. ಮತ್ತೆ ಈ ಮೂಲೆಯಲ್ಲಿ ದಶಕಂಠ ರಾವಣ ಕೈಲಾಸ ಪರ್ವತವನ್ನು ತಲೆ ಮೇಲೆ ಎತ್ಕೊಂಡು ಕೂತಿದ್ದಾನೆ ನೋಡಿ. ಬನ್ನಿ ಹತ್ರ ಬಂತು. ಕೈಲಾಸ ಪರ್ವತನ ಕ್ಯಾರಿ ಮಾಡಿದಾಗ ಅಲ್ಲಿ ಶಿವ ಪಾರ್ವತಿ ನಂದಿನ ನೋಡ್ಬೋದು. ಮೊದಲ ಸಾಲಲ್ಲಿ ಹಾವುಗಳು ಬರ್ತದೆ, ಕಾಣಿಸ್ತಿದೆ. ನಾಗಲೋಕ, ಕಾಡು ವನಲೋಕ, ಮಾನವಲೋಕ, ದೇವಲೋಕ. ರಾವಣನಿಗೆ ಅದ್ರ ಭಾರ ತಡೆಯೋಕ್ಕಾಗ್ತಿಲ್ಲ. ಸೊ ಹಾಗಾಗಿ ಅದು ಪ್ರೆಸರ್ಗೆ ಕುತ್ತಿಗೆ ಹತ್ತಿರ ರಿಂಕಲ್ ಕಾಣಿಸ್ತದೆ ನೋಡಿ, ಸುಕ್ಕುಗಳು ಕಾಣಿಸ್ತದೆ, ಕಣ್ಣು ಗುಡ್ಡಗಳು ಆಚೆಗಡೆ ಬರ್ತದೆ, ಹೆವಿ ವೆಯ್ಟ್ ಆಗಿದೆಯಲ್ಲ. ಆ ಭಾವನೆಯನ್ನ ಕ್ರಿಯೇಟ್ ಮಾಡಿದ್ದಾನೆ ಶಿಲ್ಪಿ. ಪ್ರೆಸರ್ ನೋಡಿ, ಆನೆ ಇದೆ, ಶಕ್ತಿಯ ಸಂಕೇತ. ಸಿಂಹಗಳು ಶೌರ್ಯಕ್ಕೆ, ವೇಗಕ್ಕೆ ಕುದುರೆಗಳು. ಮುಲ್ಪ ಫಂಟಡ್ ನಮಕೊಂಜಿ ದೀಪಾವಳಿ ಕಂಬ ಅಂತ ತೋಜಿಂಡು. ಸೊ ಒಂದೊಂಜಿ ಜಗುಳಿತ ಮಿತ್ತು ಉಂಟಾಗದನ್ನ ನೆಕ್ ಮೂಜಿ ಸೈಡ್ ಹೊರತು ಮಾತ್ರ ಆಧಾರ ಉಂಟುಗೆ. ಸೊ ಬಲೆ 500 ತೂಕ. ಈ ಭೂಕಂಪ ಪೂರ ಆಂಡ ಸೊ ಒಂದೊಂದು ಇಂಡಿಕೇಶನ್ಗೆ. ಸೊ ವೈಬ್ರೇಷನ್ ಆತು ಬೂರ್ ಮಂಚಿನ ಅಥವಾ ದಾದನ ಒಂದು ಇಂಡಿಕೇಶನ್ ಅಪ್ಪಗ. ಸೊ ಹೊಯ್ಸಳರ್ನ ಕಾಗಾಟ. ಸೊ ಐದು ಬರತ್ತ ಒಂದು ಕಟ್ಟದಾರೆ. ಗುರುತ್ವಾಕರ್ಷಣ ಬಲಟ್ ಉಂಟದು ನಂದು ಈ ಕಂಬ. ಸೊ ಒಂದು ದೀಪಾವಳಿ ಕಂಬದ ಟಾಪ್ ಸ್ವಲ್ಪ ತೂವಲಿ ಒಂಜಿ ಸ್ಪ್ಯಾನರ್ ಹಾಕುತ್ತೆ. ಒಂದು ಮೋಸ್ಟ್ಲಿ ಇಂದು ರೊಟೇಟ್ ಮಲ್ಪೇರ್ ಹಾಪನ ತಿಕ್ಕೋಡು. ಸೊ ರೊಟೇಟ್ ಮಲ್ತದ ದೆಪ್ಪನಂಚಿನ ಒಂಡ ಅಲ್ಪ ಕುಡೊಂಜಿ ಕಲ್ಲು ತೋಜುನು ಮಿತ್ತಡು. ಸೊ ರಡ್ಡು ಕಲ್ಲಿಡು ಮಲ್ತ ಒಂದು ಸಿಂಗಲ್ ಕಲ್ ಟಚ್ ಮಲ್ನ ಮೋಸ್ಟ್ಲಿ ಮಿತ್ತದು ಬರ್ತದೆ. ಸ್ವಲ್ಪ ಈ ಬೇಸ್ ಉಂಡದ, ಈ ಬೇಸ್ ಮೂಜಿ ಎಡ್ಜಿಟ್ ಮಾತ್ರ ನೆಲಕ್ಕೆ ತಾಗತ್ತಂದು. ಒಂಜಿ ಎಡ್ಜಿಟ್ ನಮ್ಮ ಪೇಪರ್ ಪಾರ್ಡ್ನ ಅರ್ಧ ಬಿಟ್ಟ ನಮ್ಮ ವೈಪಲ್ಲಿ ಇನ್ನರ್ ಪಾರ್ಟ್. ಸೊ ಒಂದು ಮೂಜಿ ಸೈಡ್ ಮಾತ್ರ ಭೂಮಿಗೆ ರೆಸ್ಟ್ ಆದ ಇಪ್ಪನ ದೇವಸ್ಥಾನ ಮಾತ್ರ ನಿಗಲ್ ತೂವಲೆ. ಸೊ ಒಂದು ಪೂರ ಒಂಜಿ ಸ್ಟಾರ್ ಹಾಕತ್ತೆ ಜಗಳಿ ಬಂದ್ಪಾತ ನಮ್ಮ ಇಲ್ಲಲ್ದಿದ್ದು ಜಗಳಿ ಕಟ್ಟಿದೆ. ಸೊ ಅಂಚಿನ ಸ್ಟಾರ್ ಹಾಕತ್ತಿದ್ರೆ ಜಗಳಿ ತಮ್ಮಿತ್ತು ಉಂಟದ ಕಟ್ಟದಿರು ಒಬ್ಬೇ ಒಂಜಿ ಬಿಲ್ಡಿಂಗ್ ಉಪ್ಪಡ್ ಮುಲ್ಪ ದೇವಸ್ಥಾನದ ಬಿಲ್ಡ್ ಮಾಡ್ತ ನಾವು. ಈ ದೀಪಾವಳಿ ಕಂಬ ಬಿಲ್ಡ್ ಮಾಡ್ತ ನಾವು. ಅಲ್ಪೊಂಜಿ ದೇವಸ್ಥಾನ ಬುಕ್ ಅವು ವಾಹನ ಪಂಡ ಈ ದೇವರಿನ ಕುಲ ಒಂದು ವಾಹನ ಪುರ. ಸೊ ಈ ಉತ್ಸವ ಪುರ ಅನ್ನಗ ದೇವರಿನ ಕುಲ ಒಂದು ವಾಹನಗಳು ಅವು ಐಕ್
ಆ್ಯಂಡ್ ರೆಸ್ಟ್ ಮಾಡ್ತಾರೆ ಅವಳು ಕಟ್ಟಿದ್ದಾರೆ. ಸೊ ಅವಳ ತಲೆ ಸ್ಟಾರ್ ಆಗ್ತದೆ ಅಂತೇಳಿ ಅಲ್ಪ 4 ಗಂಟೆ ಗೊತ್ತಿರ ಅವ್ರದ್ದು ರೀಸನ್ ದಾದ ಗೊತ್ತಿದೆ ಬೊಕ್ಕ 4 ಕ್ಲ್ಯಾಂಪ್ ಮುತ್ತಲೆ. ಸೊ ದಾದನ ರೀಸನ್ ಇತ್ತು ಅಪ್ಪನಾಗ ಅವು ರೀಸನ್ ದಾದ ಗೊತ್ತಿದೆ. ಬಟ್ ಮೇಯ್ನ್ ಆತು ಗುರುತ್ವಾಕರ್ಷಣ ಅಂಡರ್ ಉಂಟುದು ನೆನಟ್ ಬೊಕ್ಕ ಈ ಅರ್ಥ ಬೇಕಂಡ ಮೊತ್ತ ಒಂದು ಇಂಡಿಕೇಶನ್ಗೆ ಬೊಕ್ಕ ಮಿತ್ರ ಸೂಪರ್ ತಬರಿ. ಸೊ ಗೈಸ್ ಈ ಬೇಲೂರ್ದ ಈ ಶಿಲೆ ಬಾಲಿಕೇರ್ನ ವೀಡಿಯೋ ಈಡೆ ಮುಗಿತಂದುಲ್ಲೆ ಸಾಕತ್ ಎಂಜಾಯ್ಮೆಂಟ್ ಮಾಡ್ತಾ ಮುಲ್ಪ ಇಂಚಿಂಚು ಶಿಲ್ಪಕಲೆಗಳುಲ್ಲದ ಅಸ್ಸಾಂ ನಮ್ಮ ಈ ಜನ್ಮಟ್ಟು ನಮ್ಮ ಅಂಚಿನ ಶಿಲ್ಪಕಲೆಗಳನ್ನು ನಮ್ಮ ಮಲ್ಪೆ ರೀತಿ ನಮ್ಮ ಲೈಫ್ ಅಂಚಿನ ಶಿಲ್ಪಿಗಳ ನಮಗೆ ತಿಕ್ಕುವ ಚಾನ್ಸಸ್ ಇಜ್ಜಿ. ಸೊ ಈ ವಿಡಿಯೋ ನಿಕ್ಲೆ ಮಾತ್ರ ಇಷ್ಟ ಆತಂದೇನುವೆ ಏರಿಯಾ ಮಾತ್ರ ಇಷ್ಟ ಆತಜಿ ಪೂರ ಕಮೆಂಟ್ ಮಾಡಲಿ ಇಷ್ಟ ಆವಂದಂಗಳು ಮೇಯ್ನ್ ಆದ ಕಮೆಂಟ್ ಮಾಡಲಿ ದಾದ ಇಂಪ್ರೂವ್ಮೆಂಟ್ ಮಾಡ್ಕೊಡು. ಸೊ ಆ್ಯಂಡ್ ನಾನು ಇಂಪ್ರೂವ್ಮೆಂಟ್ ಮಾಡ್ಪೆ ನೆಕ್ಸ್ಟ್ ವೀಡಿಯೋಡು ಏರ್ ಮಾತ ಎನ್ನ ಈ ಪಿಕ್ಚರ್ಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತಿದ್ದಾರ ಮಾತೆಲ್ಲ ಸಬ್ಸ್ಕ್ರೈಬ್ ಮಾಡ್ಲೆ ನಿಕ್ಲ ಫ್ರೆಂಡ್ಸ್ ಫ್ಯಾಮಿಲಿಗೆ ಪೂರ ಪಂಡದ ಸಬ್ಸ್ಕ್ರೈಬ್ ಮಾಡ್ಪಲೆ ಅವು ವೆರಿ ಇಂಪಾರ್ಟೆಂಟ್ ಎಂಕ್ ನೆಕ್ಸ್ಟ್ ವೀಡಿಯೋಟು ನಾನೊಂಜಿ ಹೊಸ ವೀಡಿಯೋ ತೊಟ್ಟು ನಿಗಳು ಎದುರು ಬರುವೆ ಅದನ್ನೇ ಬಿಟ್ಟ. ಥ್ಯಾಂಕ್ ಯು. ಬಾಯ್ ಬಾಯ್.